ಅಮ್ಮ ಬಕುಳಾದೇವಿ, ನೀನು ಮತ್ತು ಸುದೇವ ಜೊತೆಗೂಡಿ ಕಾನನಕ್ಕೆ ಹೋಗಿ ಭೇಟಿಯಾಡಿ ಬರ್ತೇನೆಂದು ನನ್ನಿಂದ ಆಶೀರ್ವಾದವನ್ನು ಪಡೆದು ನಗುಮಗದಿಂದ ಹೋದವ. ಹೌದು. ಹಿಂತಿರುಗಿ ಬರುವಾಗ ನಿನ್ನ ಆನನವನ್ನು ಕಂಡರೆ ಕಣ್ಣೀರು ಸುರಿಸ್ತಾ ಇದ್ದಿ. ನಿನ್ನಷ್ಟಕ್ಕೆ ನೀನು ಕುಳಿತು ಯೋಚಿಸ್ತಾ ಇದ್ದಿ. ಅನ್ನ ಆಹಾರ ಯಾವುದೂ ಸೇವಿಸುತ್ತಿಲ್ಲ. ಏನಾಯ್ತು ಮಗನೇ? ಏನು ಅಂತ ಹೇಳಮ್ಮ? ಕಾಡಿಗೆ ಹೋದೆ, ಮೃಗಬೆಟ್ಟೆಯ ನಾಡು ವಿಶ್ರಾಂತಿಯನ್ನು ಪಡೆಯುತ್ತಿರುವಂತಹ ವೇಳೆಯಲ್ಲಿ ಸುಂದರವಾದಂತಹ ಹೆಣ್ಣೊಬ್ಬಳನ್ನು ಕಂಡೆ. ಪರಿಚಯ ಕೇಳಿದಾಗ ತೊಂಡಾದೇಶದ ಆಕಾಶರಾಯನ ಮಗಳಂತೆ ಪದ್ಮಾವತಿ ರಾಜಕುಮಾರಿಯವಳು. ಹಾಗಿದ್ರೆ ಅವಳನ್ನು ಕಂಡ ನಂತರದಲ್ಲಿ ಮದುವೆ ಆಗಬೇಕು ಅಂತ ನಿಶ್ಚಯಿಸಿದ್ದೇನೆ. ಅದಕ್ಕೊಂದು ವ್ಯವಸ್ಥೆ ಆಗ್ಬೇಕು ತಾಯಿ. ಮಗನೇ, ನಾವು ಸಾಮಾನ್ಯ ಕಾಡ ಕಿರಾತಕರು, ಆಕೆ ರಾಜಕುಮಾರಿ, ನಾವು ಬಡವರವರು ಶ್ರೀಮಂತರು. ನಿನ್ನ ಮದುವೆಯ ಬಗ್ಗೆ ಹೋಗಿ ಹೇಳಿದರೆ ಒಪ್ಪಿಗೆ ಸಿಗುತ್ತದೆ ಮಗನೇ? ಅಮ್ಮ, ಖಂಡಿತವಾಗಿ ಒಪ್ಪಿಗೆ ಸಿಗುತ್ತದೆ. ಒಪ್ಪಿಗೆ ಸಿಕ್ಕಿತ್ತಂತಾದ್ರೆ ಖರ್ಚು ಬಿಚ್ಚಲ್ವ ಕಂದ? ಕುಬೇರನಲ್ಲಿ ಹೋಗಿ ಕೇಳೋಣ ತಾಯಿಯ ಶ್ರೀನಿವಾಸನ ಮದುವೆಗೆ ಎಷ್ಟು ಕೊಡಬೇಕು ಹಣ ಅಂತ ಸಾಲವಾಗಿ ಪಡೆಯೋಣ. ಆ ಸಾಲವನ್ನು ಹಿಂತಿರುಗಿಸುವುದು ಯಾವಾಗ? ಮುಂದೊಂದು ದಿನದಲ್ಲಿ ದರಿದ್ರಿಯ ಧರ್ಮವನ್ನು ಉಳಿಸುವುದಕ್ಕಾಗಿ ಮನುಕೋಟಿಗಳ ಮನಸ್ಸಿನ ಇಚ್ಛೆಯನ್ನು ಪೂರೈಸುವುದಕ್ಕಾಗಿ ಸಂಕಟ ಹರಣನಾಗಿ ವೆಂಕಟರಮಣನಾಗಿ ತಿರುಮಲ ಎನ್ನುವಂತ ಕ್ಷೇತ್ರದಲ್ಲಿ ನೆಲೆಗೊಳ್ಳುವವನಿದ್ದೇನೆ. ಬರುವಂತಹ ಭಕ್ತಾದಿಗಳೆಲ್ಲರೂ ಕೂಡ ಒಂದಿಷ್ಟು ಹಣವನ್ನು ಸಂಗ್ರಹ ಮಾಡಿಕೊಂಡು ಮುಡಿಪು ಎನ್ನುವಂತ ರೂಪದಲ್ಲಿ ತಿರುಪತಿಗೆ ತರ್ತಾರೆ. ತಂದು ನಮ್ಮ ಪದಕೂಡದಲ್ಲಿ ಸುರಿಯುತ್ತಾರೆ. ಅದುವೇ ಸಮುದ್ರ ರಾಜನ ಮುಖಾಂತರವಾಗಿ ಕುಬೇರನಿಂದ ಪಡೆದಂತಹ ಹಣದ ಸಾಲಕ್ಕೆ ಸಂದಾಯವಾಗುತ್ತದೆ ತಾಯಿ. ಹೌದಾ? ಸರಿ ಮಗನೇ, ಹಾಗಾದ್ರೆ ತಡ ಮಾಡುವುದಿಲ್ಲ. ಆದಷ್ಟು ಬೇಗ ತೊಂಡಾದೇಶಕ್ಕೆ ಹೋಗಿ ಬಕುಳ ಸಂಧಾನವನ್ನು ಮಾಡಿ ಬರ್ತೇನೆ. ನಿರೀಕ್ಷೆಯಲ್ಲಿ ಇರ್ತೇನೆ.